ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಯಶಸ್ವಿಯಾದ 1 ವರ್ಷ ಪೂರೈಸಾಯಿನ ಹಿನ್ನೆಲೆಡು ದೇಶದ ಜನಗಳಿಗೆ ಬರೆಯಿನ ನೀವು ಪ್ರೇರಕರು ನಾನು ಸೇವಕ ಪನ್ಪಿ ಓಲೆದ ಸಾರಾಂಶ ಬೊಕ್ಕ 1 ವರ್ಷದ ಸಾಧನೆಯನ್ನು ಇಲ್ಲೆಲ್ಲಾಗ ಮುಟ್ಟಾವನ ಕಾರ್ಯಕ್ರಮಗ ಕುಡ್ಲದ ಪಾಂಡೇಶ್ವರಡು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಶುಕ್ರವಾರ ಚಾಲನೆ ಕೊರಿಯರು. ಪ್ರಧಾನಮಂತ್ರಿಗಳು ಪೂರೈರಗಳು ಒಂದು ಲೆಟರ್ ಬರೆದಿದ್ದಾರೆ. ಅವರು ನಮ್ಮ ಕಾರ್ಯಕರ್ತರು ನಿಕ್ಲಿಗೆ 1 ವರ್ಷ ಐನಕ್ಕೆ ಕುರಿತು ಬರೆದಿನ ಕಾಗದಿದೆ. ಇದು ಕೋವಿಡ್ ಬಗ್ಗೆ ಕೊರೋನಾದ ಬಗ್ಗೆ ಜನಕ್ಕೆ ಕೊಟ್ಟಿನ ಸಹಕಾರದ ಬಗ್ಗೆ ಕೂಡ ಬರೆದಿದೆ. ಧನ್ಯವಾದಗಳು. ಪ್ರಧಾನಮಂತ್ರಿಗಳೆಲ್ಲರಿಗೂ ಒಂದೊಂದು ಪತ್ರ ಬರೆದಿದ್ದಾರೆ. ಆ ಪತ್ರವನ್ನು ಕೊಡ್ತಾ ಇದ್ದೇವೆ. 1 ವರ್ಷ ನೀವು ಓಟ್ ಹಾಕಿದ್ದಕ್ಕೆ ಅವರು ಸಲ್ಲಿಸಿದ ಸೇವೆ ದೇಶದ ಕೋವಿಡ್ ಎಲ್ಲ ಇದೆ. ಪ್ರಧಾನಮಂತ್ರಿಗಳದ್ದು 1 ವರ್ಷ ಆಯಿತು. ಅವರೆಲ್ಲ ನಿಮಗೆಲ್ಲ ಪತ್ರ ಬರೆದಿದ್ದಾರೆ. ಇಡೀ ದೇಶದಲ್ಲಿ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆಯಿತು. ಕೊರೋನಾದ ದೇಶ ಸಂಕಷ್ಟಡಿತ್ತಂಡಲ ಆರ್ಥಿಕವಾದ ಮಿತದೆಪ್ನೆಟ್ ಸರ್ಕಾರದ ಕಾರ್ಯಯೋಜನೆಲು ವಿಶೇಷವಾಯಿನವು. ಲಾಕ್ಡೌನ್ ಪೊರ್ತಡು ಪ್ರಧಾನಿ ಮೋದಿಯರನ ಲೆಪ್ಪುಗು ಭಾರತೀಯ ಸ್ಪಂದಿಸಾಯಿನ ರೀತಿ ಜನಕ್ಲೆಗು ಸರ್ಕಾರದ ಮಿತ್ತು ಉಪ್ಪುನ ನಂಬಿಕೆದ ಪ್ರತೀಕ ಆತಡು. ಕಲಿನ 1 ವರ್ಷದ ಸಾಧನದ ಬಗೆಟ್ ಬೊಕ್ಕ ದೇಶದ ಜನಕ್ಲೆಗು ಪ್ರಧಾನಮಂತ್ರಿಲು ಬರೆಯಿನ ಕಾಗದದ ಸಾರಾಂಶನು ಜನಕ್ಲೆಗು ತೆರಿಪಾಯರ ಈ ಕಾರ್ಯಕ್ರಮನ ಆಟಣೆ ಮಲ್ತದಿಂದ ಪಡೆದ ಶ್ರೀ ನಳಿನ್ ಕುಮಾರ್ ಕಟೀಲ್ ತೆರಿಪಾಯರು. ಕಳೆದ 1 ವರ್ಷದಿಂದ ಮಾಡಿರುವ ಸಾಧನೆಗಳು, ಕೋವಿಡ್ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕರೆ, ಅದಕ್ಕೆ ಈ ದೇಶದ ಜನ ಸ್ಪಂದಿಸಿದ ರೀತಿ, ಇದೆಲ್ಲದೂ ಪ್ರೇರಣೆ, ಈ ದೇಶದ ಮತದಾರರ ಪ್ರೇರಣೆ ಅನ್ನುವ ಕಾರಣಕ್ಕೋಸ್ಕರ ನೀವು ಪ್ರೇರಕರು ನಾನು ಸೇವಕ ಅನ್ನುವಂಥ ಪತ್ರವನ್ನು ಪ್ರತಿಯೊಬ್ಬ ಮತದಾರ ಬಂಧುಗಳಿಗೆ ಬರೆದಿದ್ದಾರೆ. ಕಳೆದ 1 ವರ್ಷದಲ್ಲಿ ಈ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಮತ್ತು ಅಭಿವೃದ್ಧಿ ಪರವಾಗಿ 10 ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಆ ಯೋಜನೆಗಳ ಮಧ್ಯೆ ಕೋವಿಡ್ ಮಹಾಮಾರಿಯಾಗಿ ಈ ದೇಶಕ್ಕೆ ಬಂದಿದೆ. ಕೋವಿಡ್ನ ನಿಯಂತ್ರಣಕ್ಕೆ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಕರೆ ಜನತಾ ಕರ್ಫ್ಯೂ ಮತ್ತು ಈ ದೇಶದಲ್ಲಿ ಕೋವಿಡ್ ಬಂದಾಗ ಲಾಕ್ಡೌನ್ ಆದಾಗ ಲಾಕ್ಡೌನ್ ಕರೆ ಕೊಟ್ಟಾಗ ಜನ ಸ್ಪಂದಿಸಿದ ರೀತಿ ಮತ್ತು ದೀಪವನ್ನು ಅರಳಿಸಿ ಕತ್ತಲೆಯನ್ನು ಹೊರದೋಡಿಸಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಾಗ ಜನ ಕೊಟ್ಟಿರ್ತಕ್ಕಂಥ ಸ್ಪಂದನ, ಎಲ್ಲದರ ಮಧ್ಯೆ ಸಮಸ್ಯೆಯಲ್ಲಿರ್ತಕ್ಕಂಥ ದೇಶವನ್ನು ಆರ್ಥಿಕವಾಗಿ ಮುಂದುವರಿಸಬೇಕು, ಸ್ವದೇಶಿ ಪರಿಕಲ್ಪನೆ ಅಡಿಯಲ್ಲಿ ಈ ರಾಷ್ಟ್ರವನ್ನು ಜಗದ್ಗುರು ಭಾರತ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆತ್ಮನಿರ್ಭರ ಭಾರತದ ಯೋಜನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನು ಜನರ ಮನೆಗಳಿಗೆ ತಲುಪಿಸಬೇಕು. ಅವರು ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ, ಅವರು ಕೊಟ್ಟಿರ್ತಕ್ಕಂಥ ಏನು ಬೆಂಬಲ, ಅದಕ್ಕೆ ತಮ್ಮ ಋಣವನ್ನು ಪತ್ರದ ಮುಖಾಂತರ ತೀರಿಸೋ ಕೆಲಸವನ್ನು ಇವತ್ತು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇವತ್ತು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು ಮನೆಗಳಿಗೆ ಹೋಗಿ ಈ ಸಂದೇಶವನ್ನು ತಲುಪಿಸಬೇಕು ಅನ್ನತಕ್ಕಂಥ ಪ್ರಧಾನಮಂತ್ರಿಗಳ ಆಶಯ. ಇವತ್ತೊಬ್ಬ ರಾಜ್ಯಾಧ್ಯಕ್ಷನಾಗಿ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನನ್ನ ಕ್ಷೇತ್ರದ ಸಂಸತ್ ಕ್ಷೇತ್ರದ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಶಾಸಕ ಮಿತ್ರ ಆಗಿರ್ತಕ್ಕಂಥ ವೇದವ್ಯಾಸ್, ಈ ಕ್ಷೇತ್ರದ ಮಂಡಲಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯ್, ಇಲ್ಲಿಯ ಮೇಯರ್ ಆಗಿರ್ತಕ್ಕಂಥ ದಿವಾಕರ್ ಮತ್ತು ಪಾರ್ಟಿಯ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಇಬ್ಬರಿಬ್ಬರು ಒಂದೊಂದು ಮನೆಗೆ ಹೋಗಬೇಕು ಅನ್ನತಕ್ಕಂಥ ಕರೆಯ ಆಧಾರದಲ್ಲಿ ಸಾಮಾಜಿಕ ಅಂತರವನ್ನು ಇಟ್ಕೊಂಡು ಇವತ್ತು ಮನೆಯ ಮತದಾರರಿಗೆ ನಾವು ಪತ್ರವನ್ನು ಕೊಡುವ, ಪ್ರಧಾನಮಂತ್ರಿಗಳ ಏನು ಸ್ಮರಣಾ ಪತ್ರ ಇದೆ ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಕುಡ್ಲ ನಗರ ದಕ್ಷಿಣ ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್ ಪಾತಿರೊಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 2ನೇ ಅವಧಿಗೂ ಸುರುತ ವರ್ಷನು ಪೂರೈಸ ಹೊಂದಿತ್ತದು. ಈ ಪೊರ್ತುಡು ಸರ್ಕಾರ ಕೈಕೊಂಡ ಗಟ್ಟಿ ನಿರ್ಧಾರದ ಬಗೆಟ್ ದೇಶದ ಜನಕ್ಲೆಗ್ಲ ಪೆರ್ಮೆ ಉಂಡು. ಸರ್ಕಾರದ ಮಾತಾ ಸಾಧನೆಯನ್ನು ಪ್ರತಿ ಇಲ್ಲಗ್ಲ ಮುಟ್ಟಾವನ ಬೇಲೆ ಕಾರ್ಯಕರ್ತರಿದ್ದು ಆವಡಾತನ ಮಾಡಿ ತಿರುಗಾಯರು. 2ನೇ ಅವಧಿಯ 1 ವರ್ಷದ ಪೂರೈಸುವಂಥ ಸಂದರ್ಭದಲ್ಲಿ ಭಾಳ ಯಶಸ್ಸಿನಲ್ಲಿ ಪ್ರಧಾನಮಂತ್ರಿಗಳು 1 ವರ್ಷವನ್ನು ಪೂರೈಸುತ್ತಿರುವಂಥ ಶುಭ ಸಂದರ್ಭವನ್ನು ಭಾರತೀಯ ಜನತಾ ಪಾರ್ಟಿ ನಮ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಶೆಟ್ಟಿ ಅವರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಂದ್ರ ಮತ್ತು ಪಕ್ಷದ ಉಪಾಧ್ಯಕ್ಷರಾದ ಕಿರಣ್ ಅವರು, ಪಕ್ಷದ ಉಪಾಧ್ಯಕ್ಷರಾದ ರಮೇಶ್ ಕಂಡೆಟ್ಟು ಅವರು, ಪ್ರಮುಖರಾದ ಭಾಸ್ಕರ್ ಚಂದ್ರ ಶೆಟ್ಟಿ ಅವರು, ಅದೇ ರೀತಿ ನಾವೆಲ್ಲರೂ ಇವತ್ತಿನಿಂದ ಮನೆಗಳಿಗೆ ತೆರಳಿ
ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರಧಾನಮಂತ್ರಿಗಳ 1 ವರ್ಷದ ಅವಧಿಯ ಕೆಲಸ ಕಾರ್ಯಗಳನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ವಿಚಾರಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಪ್ರಧಾನಮಂತ್ರಿಗಳು 1 ವರ್ಷದ ಅವಧಿಯಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು, ಅದರಲ್ಲಿ ಕೂಡ ಆ ಒಂದು ಕಾಶ್ಮೀರದ 370 ಆರ್ಟಿಕಲ್ಸ್ ಇರ್ಬೋದು, ಇಲ್ಲ ಅಯೋಧ್ಯೆಯ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಾಗ ಯಾವುದೇ ಒಂದು ರೀತಿಯ ತೊಂದರೆ ಆಗದ ರೀತಿಯಲ್ಲಿ, ಯಾವುದೇ ಒಂದು ಕಾನೂನಿಗೆ ಅವ್ಯವಸ್ಥೆ ಆಗದ ರೀತಿಯಲ್ಲಿ ನಡೆದುಕೊಂಡದ್ದಿರ್ಬೋದು, ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಪ್ರಧಾನಮಂತ್ರಿಗಳು ಭಾಳ ಯಶಸ್ವಿಯಾಗಿ ದೇಶವನ್ನು ಮುನ್ನಡೆಸುವಂಥದ್ದು ಇಡೀ ವಿಶ್ವ ಪ್ರಧಾನಮಂತ್ರಿಗಳ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಳ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಮಹಾಮಾರಿ ಕೊರೋನಾವನ್ನು ತಟ್ಟುತ್ತಿರುವಾಗ ಇಡೀ ಕೊರೋನಾಕ್ಕೆ ಪ್ರಧಾನಮಂತ್ರಿಗಳು ಕೊಟ್ಟಂಥ ಪ್ಯಾಕೇಜ್, ಅದರಲ್ಲಿ ಕೂಡ ಪ್ರಧಾನಮಂತ್ರಿಯವರು ಜಾರಿಗೆ ತಂದಂಥ ಗರೀಬ್ ಕಲ್ಯಾಣ ಯೋಜನೆ, ಆತ್ಮನಿರ್ಭರ ಭಾರತದ ವಿಚಾರವನ್ನು ಇಟ್ಟುಕೊಂಡು 20 ಲಕ್ಷ ಕೋಟಿಯನ್ನು ದೇಶಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಅದರ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಪ್ರತಿಯೊಂದು ಮನೆಯವರಿಗೆ ಕೊರೋನಾದಕ್ಕೆ ಸಹಕಾರ ಕೊಟ್ಟದಕ್ಕೆ ಒಂದು ಪತ್ರವನ್ನು ಬರೆದು ಆ ಪತ್ರದ ಮುಖಾಂತರ ಧನ್ಯವಾದ ಸಮರ್ಪಣಾ ಭಾವನೆಯ ಮುಖಾಂತರ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಾರೆ. ಅದನ್ನು ನಮ್ಮ ಕಾರ್ಯಕರ್ತರು ಮನೆಗಳಿಗೆ ಹೋಗಿ ಕೊಡುವಂಥದ್ದು, ಪ್ರಧಾನಮಂತ್ರಿಗಳಿಗೆ ಗೆಲ್ಲಿಸಿಕೊಟ್ಟದಕ್ಕೆ ಅವರು ಮಾಡ್ತಿರುವಂಥ ಕೆಲಸ ಕಾರ್ಯಗಳು, ಅದರೊಂದಿಗೆ ಧನ್ಯತಾ ಭಾವನದೊಂದಿಗೆ ಅವರು ಬರೆದಂಥ ಪತ್ರವನ್ನು ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕಾರ್ಯಕರ್ತರು ನಾಳೆಯಿಂದ ಮುಂದಿನ 5-6 ದಿವಸದ ಮಟ್ಟಿಗೆ ಎಲ್ಲ ಬೂತ್ಗಳಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ಕೆ ಇವತ್ತು ಪಾಂಡೇಶ್ವರದ ಪರಿಸರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು, ಮಂಗಳೂರಿನ ಪೂಜ್ಯ ಮೇಯರ್ ಆದ ದಿವಾಕರ್ ಅವರ ಸಮ್ಮತಿಯಲ್ಲಿ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆಯಿಂದ ಇದು ಮನೆಗಳಲ್ಲಿ ಹೋಗ್ತಾ ದೇಶದ ಜನತೆಯಲ್ಲಿ ಒಂದು ಪಕ್ಷದ ಕೆಲಸ ಕಾರ್ಯಗಳಿಗೆ ಮತ್ತು ಪ್ರಧಾನಮಂತ್ರಿಗಳು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಒತ್ತನ್ನು ಕೊಡುವಂಥ ಕೆಲಸ ಕಾರ್ಯಗಳು. ಮಹಾನಗರ ಪಾಲಿಕೆಯ ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ, ಬಿಜೆಪಿ ಮಂಡಲ ಅಧ್ಯಕ್ಷರು ವಿಜಯಕುಮಾರ್ ಶೆಟ್ಟಿ, ಮಂಡಲ ಪ್ರಧಾನ ಕಾರ್ಯದರ್ಶಿ ಶ್ರೀ ಜೆ ಸುರೇಂದ್ರ, ರೂಪಾ ಡಿ ಬಂಗೇರ, ಬಿಜೆಪಿ ಮುಖಂಡರು ಶ್ರೀ ಭಾಸ್ಕರ್ ಚಂದ್ರ ಶೆಟ್ಟಿ, ರಮೇಶ್ ಕಂಡೆಟ್ಟು, ಕಿರಣ್ ರೈ, ಇಚ್ಛಿತ ಪ್ರಮುಖರು ಪಾಲ್ಪಡೆದಿದ್ದರು.